ಒಂದು ಹಾಳು ಟಿ ವಿ ನೋಡೋಣ ಅಂದ್ರೆ ಬೇಜಾರು. ಯಾವುದಾದ್ರು ಒಂದು ಒಳ್ಳೇದು ಬಂದರೆ ಬರೀ ಕೆಟ್ಟ ಸುದ್ದಿ, ಇಲ್ಲ ಅಂದರೆ ಯಾವುದಾದ್ರೂ ಗಲಾಟೆದು, ಎರಡರೊಳಗೆ ಒಂದಷ್ಟೇ. ಸುಡ್ಗಾಡ ಪಿಕ್ಚರ್ ನೋಡೋಣ ಅಂದ್ರೆ ಅದು ಸೊಸದ್ರೆ ಯಾವುದು ಒಳ್ಳೇದು ಬರ್ತಿಲ್ಲ. ಇದೆಂಥದ್ದು ವೈಬ್ರೇಟ್ ಆದಂಗೆ ಇದೆಯಲ್ಲ ಕೆಳಗೆ. ಅಯ್ಯಪ್ಪ, ನಂದು ಮೊಬೈಲ್. ಅಯ್ಯೋ, ಅಲ್ಲೇ ಕೆಳಗಿಟ್ಕೊ ಅದ್ರ ಮೇಲೆ ಕೂತ್ಕಣ್ಣ. ಶ್ಯಾಮಲ. ಹಾಂ, ಹಲೋ ಶ್ಯಾಮಲ, ಹೆಂಗಿದ್ದೆ ಮಗ? ಎಲ್ಲ ಹುಷಾರಿದ್ರಾ? ಬಾವ ಹುಷಾರಾ? ಅತ್ತೆ? ಅಯ್ಯೋ ಅಣ್ಣ, ಒಂದ್ಸಲ ಎಷ್ಟಪ್ಪಕ್ಕಿಂತೆ ನಾನು ಎಲ್ಲ ಹುಷಾರಿತ್ತು. ನಾನು ಹುಷಾರಿದ್ದೆ, ಭಾವನೂ ಹುಷಾರಿದ್ರ. ಅತ್ತಿಗೇನೇನು, ಅತ್ತಿ ಹುಷಾರೇ ಅಲ್ಲ. ಅದಂಗೆ ಗೊತ್ತಲ್ಲ, ನಿಂಗೆ ಕಾಲು ನೋವು ಇದಂದು ಹೇಳ್ತಿರ್ತಾರೆ. ಮತ್ತೆ ಮಾವ ಹುಷಾರಿದ್ರಲ್ಲ, ಮೊನ್ನೆ ಸಿಕ್ಕಿರು. ಅಲ್ಲಿ ತಾಲೂಕು ಆಫೀಸ್ ಹತ್ರ ಬಂದಿರಪ್ಪ. ಅದೆಂಥದ್ದು ಪತ್ರ ಎಲ್ಲ ಇಟ್ಕೊ ಬಂದಿರು. ಹೌದಾ, ಮಾವ ತಾಲೂಕು ಆಫೀಸ್ ಹತ್ರ ಬಂದಿರ? ಎಂಥದ್ದು ಮರಿಯ, ಹುಷಾರಿದ್ರು, ಅವರು ಹುಷಾರಿದ್ರು. ಮತ್ತೆ ನೀ ಹೆಂಗಿದ್ದೆ? ಹಾಂ, ನಾವು ಹುಷಾರಿದ್ದೆ, ಮಕ್ಕಳೆಲ್ಲ ಹುಷಾರಿದ್ದು. ಇವಳು ಹೊಲಿತಿದ್ದಾಳು. ಸುಮಾರು ಬಟ್ಟೆ ಬಂದಿತ್ತು ಕಣೆ. ಅದು ಒಂದೇ ಥರದ್ದಪ್ಪ, ಬಿಳಿ ಪ್ಯಾಂಟ್, ಪಿಂಕ್ ಶರ್ಟ್. ಅದಕ್ಕೆ ಹೊಲಿತಾ ಕೂತಿದ್ದಾಳಪ್ಪ. ಓ ಹೌದಾ, ಹಂಗಾರೆ ಮಜ್ಜಿಗೆ ಅನ್ವೇ ಗೊತ್ತಿಯಾಕಂತ. ಕರೆಕ್ಟಾಗಿ ಹೇಳಿದೆ. ಅದೇನೋ ಹೌದಾ, ಅದೇ ಆ ಮಜ್ಜಿಗೆಗೆ ಒಂದು ಒಗ್ಗರಣೆ ಹಾಕೋದು, ಮಜ್ಜಿಗೆ ಸಾಂಬಾರು ಅಂಬ್ರವ್ರ ಬದಿಗೆಲ್ಲ. ನಮ್ಗದು ಎಲ್ಲ ಕೋಲ್ ಗಂಟ್ಲು ಕೆಳಗೆ ಇಳಿದಿಲ್ಲ, ಎಂತ ಮಾಡೋಕ್ಕಾತ. ಆಯ್ತಾ, ಮತ್ತೆ ಎಂತ ಅಂತ ಹೇಳ್ರೆ, ಏನೇ ಇಷ್ಟೊತ್ತಿ ಫೋನ್ ಮಾಡಿದ್ದು? ಹೆಚ್ಚೆ ಸಾಯಂಕಾಲ ಮಾಡೋದಲ್ಲ ನೀನು. ಕಾಳಸೃಷ್ಟಿಗೆ ಹೋಗಿ ಬಂದ್ರ್ಯಾ? ಹಾಂ, ಕಾಳಸಷ್ಟಿಗೆ ಅತ್ತಿಯೇ ಹೋರ ಒಪ್ಕಾತಿಲ್ಲ ಅಂತಿದ್ರೆ ಆಟ ಮಾಡ್ಕೊಂಡು ಹೋರಪ್ಪ. ಅವರು ಮತ್ತವ್ರು ಸಂಘದವರೆಲ್ಲ 4-5 ಜನ ಎಲ್ಲ ಸೇರ್ಕೊಂಡು ಹೋಗಿ ಬಂದಿರ್ಕಂಡು. ಅದು ಒಬ್ರಿಗೆ 100 ರೂಪಾಯಿ ಎಂಬರ್ತ, ಅಲ್ಲಿಗೆ 6 ಜನ ಒಂದು ಆಟೋದಲ್ಲಿ ಹೋಗಿರ್ಕಂಡು. ಅಯ್ಯಪ್ಪ, ನಿಮ್ಮ ಅತ್ತಿ ಒಬ್ಬರಿಗೆ ಒಂದು ಆಟೋ ಸಾಕತ್ತು ಮರಿತಿ. 6 ಜನ ಹೋಗಿರೋದು. ಅವ್ರ ಫ್ರೆಂಡ್ ಅಂದರೆ ಹಂಗಿನಾರೇ ಇರ್ತಾರೆ ಎಂಥದ್ದು. ಅಷ್ಟು ಜನ ಅದು ಹೆಂಗೆ ಆಟೋದಲ್ಲಿ ಕೂತ್ಕೊಂಡು ಹೋದ್ ಮರಿತಿ? ಹೋಯ್ ಪಪ್ಪಕ್ಕೆ 100 ರೂಪಾಯಿ, ಹೋಪಕ್ಕೆ 100, ಪಪ್ಪಕ್ಕೆ 100. ಓಯ್ ಬಪ್ಪಕ್ಕೆ ಅಲ್ಲ ಮರಿಯ, ಒಪ್ಪಕ್ಕೆ 100 ರೂಪಾಯಿ, ಬಪ್ಪಕ್ಕೆ 100 ರೂಪಾಯಿ ಎಂಬ್ರು. 200 ರೂಪಾಯಿ ಕಡೆಗೆ ಆ ಬಸ್ಸಲ್ಲೆಲ್ಲ ತೇಲ್ಕೊಂಡು ಹೋಗ್ದೆ ಅಂತ ಅನ್ಕಂಡು ಇವರು ಹೇಳ್ರಿ, ಹಾಗೆ ಹೋಯ್ ಒಪ್ದಾರೆ ಹೋಯ್ ಬಾ ಅನ್ಕಂಡು ಒಬ್ಬರೇ ಹೋಯ್ ಬಂದ್ರು. ನೀವು ಹೊಯ್ಲಿಲ್ಲ ಅಣ್ಣ ನಿಮ್ಮ ಮನೇಲೆ? ಇಲ್ಲೇ ನಮ್ಮ ಮನೇಲೇನ ಹೊಯ್ಲಿಲ್ಲ. ಹಂಗೆ ಹೋಪರಿ ಯಾರಿದ್ರಿಲ್ಲ. ಅಮ್ಮ ಹೊಯ್ದಾಳ ಇಲ್ಲಿಯಪ್ಪ. ನಮ್ಮದು ಕೇಣ್ ಕನ್ಕಂಡೆ ಕೇಮ್ ಕಾಯ್ಲಿಲ್ಲ. ಅಮ್ಮ ಹೋಯ್ದೇ ಇರೋದಿಲ್ಲ ಮರೆಯ. ಅಮ್ಮ ಹೋಗಿರ್ತಾಳೆ, ಕುಂಬಳಕಾಯಿ ಪದಾರ್ಥ ಮಾಡಿದಾಳಂಬ್ರು. ನಾನು ಓದಿದ್ದು ಕೇಳಲಿಲ್ಲ, ಪದಾರ್ಥ ಅಂತ ಕೇಳಿ ಗುಂಬಳಕಾಯಿ ಅಂತಾಳಪ್ಪ. ನಮ್ಮ ಮನೇಲಿ ಒಂದು ಗುಂಬಳಕಾಯಿ ತಂದಿರ ಅದು ಮಾಡಿ ತಿಂಬರಿ ಯಾರು ಮರೆಯ. ಹಂಗನ್ಕ ಒಳ್ಳೇದಂಬ್ರು. ಬೂದು ಕುಂಬಳ ಇತ್ತಲ್ಲ, ಅಷ್ಟು ಒಳ್ಳೇದಂಬ್ರು. 1 ನಿಮಿಷ ತಡಿ ಮರೆಯ, ನಾಯಿಗೆ ಹೋಗ್ತಿತ್ತು, ಯಾರು ಬಂದ್ರೆ ಕಂಡ್ಕೊಬತ್ತೆ. ರೀ, ಬೆಳಗ್ಗೆ ಮುಂಚೆ ಯಾರದ್ರಿ ಅದು ಫೋನ್? ನನ್ನ ಗರ್ಲ್ ಫ್ರೆಂಡ್ ಇದು ಫೋನ್. ಅಯ್ಯೋ ತಮಾಷೆ ಎಲ್ಲ ಆಮೇಲೆ ಮಾರ್ರೆ, ಬೇರೆ ಯಾರ ಹತ್ರನಾರು ಇಟ್ಕೊಳ್ಳಿ. ನನಗೆ ಎಷ್ಟು ಕೆಲಸ ಇದೆ. ಒಳಗೆ ಒಂಚೂರು ಬಂದು ಏನಾದರೂ ಒಂಚೂರು ಹಚ್ಚಿಟ್ರೆ ನಾನು ಆಮೇಲೆ ಪದಾರ್ಥ ಮಾಡ್ಕೋತಿದ್ದೆ. ಆ ಬಂಗಡಿ ಮೀನು ತಂದಿಟ್ಟಿದ್ದೀನಿ ನೋಡಿ. ಒಂಚೂರಲ್ಲೇ ಹೋಗೂರ ಕೂತ್ಕೊಂಡು ನೀಟಾಗಿ ಕುಯ್ದಿಡಿ ನೋಡೋಣ. 4 ಫ್ರೈಗಿರಲಿ, ಉಳ್ದಿದ್ದು 6 ಪದಾರ್ಥಕ್ಕಿರಲಿ. ಹಾಂ, ಹಾಗೆ ಇರಲಿ, ಸರಿಯಾಗುತ್ತೆ. ಅದು 1 ವಾರದ ಹಳೆ ಮೀನಲ್ಲೇನೆ. ನಾವು ಮಾಡ್ಲಿಕ್ಕೆ ಟೈಮ್ ಎಲ್ಲಿತ್ರಿ? ಇವತ್ತು ನೀವೆಲ್ಲ ಹಚ್ಚಿಟ್ರೆ ನಾನು ಸಾಯಂಕಾಲಕ್ಕೆ ಮಾಡ್ತೀನಿ ಅಷ್ಟೇ. ಓ ಹಲೋ ಅಣ್ಣ. ಹಾಂ ಹೇಳು ಶ್ಯಾಮಲ. ನೀನು ಅತ್ತಿಗೆ ಮರೈತಿ. ಈಗ ನಾನೇ ಫೋನ್ ಮಾಡಿದಂಗೆ ಗೊತ್ತಾಯ್ತಾ? ಮರೈತಿ ಮತ್ತೆ ಹೇಳಲಿಲ್ಲ ಅಂದ್ರೆ ಮತ್ತೆ ನೋಡಿ ಯಾರಂತ ಅನ್ಕೊಂತ್ಲಿ. ಬೆಳಗ್ಗೆ ಮುಂಚೆ ಫೋನ್ ಮಾಡ್ರೆ ಹುಡುಗಿಯರು. ನೀನು ಅನ್ಕೊಂಡು ಹೇಳಿದೆ. ಎಂತ ವಿಷಯ? ಅಂತ ಇಲ್ಲ, ಗೊತ್ತಾಯ್ತಿದ್ರೆ ಒಳ್ಳೇದಿತ್ತು. ನಾನು ಹಿಂಗೊಂದು ಸೀಕ್ರೆಟ್ ಹೇಳ್ಕಿತ್ತು ತನಕ ಫೋನ್ ಮಾಡಿದೆ ಅಣ್ಣ. ಎಂಥದೇ ಸೀಕ್ರೆಟ್? ಅವಳು ಅಡುಗೆ ಮನೆಯಲ್ಲ ಅಲ್ಲೆಲ್ಲ ಹೊಲಿತಾನೆ ಇದ್ದಾಳಷ್ಟೇ, ರೂಮಲ್ಲೆಲ್ಲ, ಹಾಲಲ್ಲಿಲ್ಲ. ಹೇಳು. ಹೇಳೋ ಕಡ್ಡಿಲ್ಲ ಮರೆಯ. ನೀ ಮತ್ತೆ ಅತ್ತಿಗೆ ಹೇಳ್ರೆ ಮತ್ತೆ ಅದು ರಗಳೆ ಆಗತ್ತೆ ನೋಡ. ನಂಗೆ ಸುಮ್ಮನೆ ಪ್ರಾಬ್ಲಮ್ಮ, ಹೇಳೋಕ್ಕಾಗ? ಇಲ್ಲ ಮರೈತಿ, ನೀ ಹೇಳಬೇಡ ಅಂದ್ಮೇಲೆ ನಾನು ನೀ ಹೇಳ್ತನಾ? ಹೇಳೋದಿಲ್ಲ ನಾನು. ಅದು ಎಂಥದೇ ವಿಷಯ ಇಲ್ಲಿ. ನಾನೇ ಹಂಗೆಲ್ಲ ಯಾರಿಗೆ ಅಂತ ಹೇಳೋದಿಲ್ಲ. ಸತ್ಯ ಹೇಳೋದಿಲ್ಲಲ್ಲ, ಪ್ರಾಮಿಸ್. ಈಗ ಸಣ್ಣಕ್ಕಿಪ್ಪಷ್ಟೊತ್ತಿಗೆ ನಾನು ನೀನು ಎಷ್ಟು ಸಲ ಮೊಟ್ಟೆ ಒಲೆಗೆ ಹಾಕಿ ಸುಟ್ಕೊ ತಿನ್ನಲಿಲ್ಲ. ನಾವು 1 ಸಲಾರು ಅಮ್ಮನ ಹತ್ರ ಹೇಳಿಕೊಡ್ಲಿಲ್ಲ ಅಲ್ದಾ? ಹಾಂ, ಅಷ್ಟೊತ್ತಿಗೆಲ್ಲ ನೀನು ನನ್ನೊಟ್ಟಿಗೆ ಇರ್ತಿದ್ದೆ. ನನ್ನೊಟ್ಟಿಗೆ ನಿಂಗೂ ಬಡ್ಗಿ ಬೀಳುತ್ತೆ ತನಕ ನೀ ಹೇಳ್ಕೊಡ್ತಿರ್ಲಿಲ್ಲ ಅಷ್ಟೇ. ನೀ ಎಷ್ಟು ಸಲ ಬೆಲ್ಲದ ಕರಡಿಗೆಯಿಂದ ಬೆಲ್ಲ ತಿನ್ನಲಿಲ್ಲ, ಸಕ್ಕರೆ ಕುದು ತಿನ್ನಲಿಲ್ಲ. ಕೆಲವು ಸಲ ಪದಾರ್ಥ ಕುದು ಅಷ್ಟೊತ್ತಿಗೆ ಪದಾರ್ಥದ ಹೋಳೆಲ್ಲ ತಿಂತಿದ್ದೆ. ಆ ಹೂಕೋಸೆಲ್ಲ ಮಾಡ್ರೆ ನಾವು 1 ದಿವಸ ಹೇಳಿಕೊಟ್ಟಿನ? ನೀನಾರು ಕಣ್ಣ ಹಲಸಿನ ಮರ ಹತ್ತದ್ದು ಹೇಳಿಕೊಡ್ಬೇಡ ಅಂದರೆ ಅದು ಹೇಳಿಕೊಟ್ಟಿದೆ. ನಾ ಪ್ಯಾರ್ಲಿಕಾಯಿ ಮರ ಹತ್ತದ್ದು ಹೇಳಿಕೊಟ್ಟಿದೆ.
ನಾನು ಪಿಕ್ಚರಿಗೆಲ್ಲ ಕದ್ದು ಓದ್ತಿದ್ದು ಹೇಳಿಕೊಟ್ಟಿದ್ದೆ, ಎಲ್ಲ ಹೇಳಿಕೊಟ್ಟಿದ್ದೆ. ನಾನು ಹಂಗೆ ಮಾಡಿನ ಮಗ ಯಾವತ್ತಾರೋ. ಎಂತಂತ್ರಿ? ಸುಮ್ಮನಿರು ಒಂದು ನಿಮಿಷ, ಇಲ್ಲಿ ಕೂತ್ಕೋ ಸುಮ್ಮನೆ ಬಾ. ಅದೆಲ್ಲ ಸಾಂಖ್ಯಪತಿಗಣ, ಸಾಂಖ್ಯಪತಿಗಿಂದಲ್ಲ ಈಗ ಹೇಳ್ಬೇಡ ನೀನು. ಅದಾಯ್ತು ಹೋಯ್ತು. ಹಾಗೇನ ನಾನೇನು ಹಾಗೆ ಹೊಟ್ಟೆ ಹಸಿ ತಿತ್ತನ್ಕೊಂಡು ಆಗಲ್ ಕೂತ್ಕೊ ತಿಂತಿದ್ದೆ. ಈಗೆಲ್ಲ ನಂಗೆ ಆ ಬುದ್ಧಿ ಇಲ್ಲ. ಆಯ್ಲಿ ಆಯ್ತು, ಈಗ ಎಂಥ ವಿಷಯ ಅಂತ ಹೇಳು. ಮತ್ತೆಂತ ಅಲ್ಲಣ್ಣ, ನಮ್ಮ ಮನೆಯವ್ರು ಇದ್ರಲ್ಲ, ಅದು ನಿಮ್ಮ ಭಾವ, ಅದು ಒಂದು ಕೆಲಸ ಮಾಡ್ತಿದ್ರು ಕಣ. ಈಗ ಕೆಲಸವಾ? ಅವ್ನು ಕೆಲ್ಸಕ್ಕಾರೆ ಮನೆ ಬದ್ದಿದ್ದು ತೋಟದೆಲ್ಲ ಯಾರು ಕಂಡ್ಕೊಂತಾರೆ? ಕೆಲಸಕ್ಕೆ ಹೋಗ್ತಂದ್ರೆ ಕೆಲಸಕ್ಕೆಲ್ಲ ಹೋಗ್ತಲ್ಲ ಮರಿಯ, ಮನೇಲೇ ಕೆಲಸ. ಹಾಂ, ಇದು ಬೆಸ್ಟ್ ಆಯ್ತು. ಅವನು ನನ್ನ ಸಾಲಿಗೆ ಸೇರ್ಕಣ್ಣ. ಅಯ್ಯೋ ಇಲ್ಲ ಮರೆಯ, ನಾನು ನನ್ನ ಗಂಡನ ನಿನ್ನ ಇದ್ರಕಣಂಗೆ ಮಾಡೋದಿಲ್ಲ. ಆ ಕೆಲಸ ಅಂದರೆ ಮನೆ ಕೆಲಸ ಅಲ್ಲ ಮರೆಯ, ಅದು ಮೊಬೈಲಲ್ಲೇ ಕೆಲಸ ಅಂಬ್ರ. ಯಾರಿಲ್ಲ ಅಲ್ದಲ್ಲ, ಮೊಬೈಲಾಗೆ ಕೆಲಸ ಮಾಡೋದಂಬ್ರ, ದುಡ್ಡು ಸಿಕ್ಕತ್ತಂಬ್ರ. ಯಾರಿಗೆ ಹೇಳ್ಬೇಡ ಅಂದಿರ. ಮತ್ತು ನೀನು ನನ್ನ ಅಣ್ಣ ಅಲ್ಲ, ನಂಗೆ ಹೇಳ್ದೀಪ ಕಾಯ್ಲಿಲ್ಲ, ಅದಕ್ಕೆ ಹೇಳಿದೆ. ಮೊಬೈಲಾಗೆ ಕೆಲಸ ಮಾಡೋದಂಬ್ರ ಕಣ. ಮೊಬೈಲಾಗೆ ಕೆಲಸವಾ? ಭಯಂಕರ ಆಯ್ತಲ್ಲ ಮರೀತಿ. ಎಂಥ ಕೆಲಸ ಅಂಬ್ರ? ಎಂತ ಮೊಬೈಲಲ್ಲಿ ಕೆಲಸ ಅಂತ? ನೀ ಸುಮ್ಮನಿರಂದ್ರೆ ಸುಮ್ಮನೆ ಆಯ್ಕೊ ಮರೀತಿ. ಹಲೋ, ಎಂತ ಯಾರು ಮಾತಾಡ್ದಂಗೆ ಆಯ್ತಣ್ಣ? ಇಲ್ಲ ಮರೀತಿ, ನಿಮ್ಮ ಅತ್ತಿಗೆ ಬಂದ್ಲ, ಅನ್ನ ಹಾಕಿ ಕೊಡುದ ಮಜ್ಜಿಗೆ ಸಾರೊಟ್ಟಿಗಂದ್ರೆ ಈಗ ಬೇಡ ಅಂದೆ. ಹೌದಾ? ನಂಗೆ ಯಾರು ಕೇಳಿಸ್ಕೊಂಡ್ರಂತ ಹೆದರಿಕೆ ಆಯ್ತು ಮರೆಯ. ಇವ್ರು ಫಸ್ಟೇ ಹೇಳಿರಿ, ಯಾರಿಗೂ ಹೇಳೋಕ್ಕಾಗ ಅನ್ಕಂಡ. ಎಲ್ಲ ಮಕ್ಕಳೆಲ್ಲ ಲ್ಯಾಪ್ಟಾಪಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಅದೇ ಥರವೇನೆ ಮೊಬೈಲಲ್ಲಿ ಕೆಲಸ ಬೆಳಗಿನ ಸಾಯಂಕಾಲದವರೆಗೆ. ಆ ಲ್ಯಾಪ್ಟಾಪಲ್ಲಿ ಮಾಡೋ ಕೆಲಸ ಮಕ್ಕಳಿಗೆ ಇಂಜಿನಿಯರಿಗೆಲ್ಲ ಕೊಡ್ತಾರಂತಪ್ಪ. ಇವನಿಗೆ ಅಂಥದ್ದು ಕೊಡ್ತಾರೆ ಅಂಥದ್ದು ಗೊತ್ತಿಲ್ಲ ಮಾಹಿತಿ. ಅತ್ಕಂತ್ಕೊಂಡ್ರೆ ಸಾಕು, ದುಡ್ಡು ಕೊಡೋದು ಸಾಕು, ನಮ್ಮ ಕೆಲಸವೂ ಸಾಕಂತ ಹೇಳ್ತಾರಲ್ಲ. ಬೆಳಗಾವ್ ಮುಂಚೆ 10 ಗಂಟೆಗೆ ಕೂತ್ಕೊಂಡ್ರೆ 11 ಗಂಟೆ 12 ಗಂಟೆ ರಾತ್ರಿವರೆಗೂ ಆ ಲ್ಯಾಪ್ಟಾಪಲ್ಲಿ ಎಂತ ಕುಟ್ತಿರ್ತ ಕಣ. ಅದು ಎಂಥ ಕೆಲಸ ಏನಪ್ಪ. ನನ್ನ ಫ್ರೆಂಡಿನ ಮಗ ಒಬ್ಬ ಇದ್ದ, ಈಗ ಬಿಡ್ಕೊಂತಿದ್ನಪ್ಪ. ಹಾಗಿಂದೆಲ್ಲಾರು ಬ್ಯಾಡನ್ ಮಗ. 4 ವರ್ಷದೊಳಗೆ ಬೆನ್ನು ಮೂಳಿ ಕುತ್ತಿಗೆ ಕಣ್ಣು ಎಲ್ಲ ಹೊಟ್ಟೆ ಹೊತ್ತು. ಇದು ಹಂಗೆ ಅಂತ ಕೆಲಸ ಅಲ್ಲ, ನಾ ಮಲ್ಕಂಡೇ ಮಾಡೋ ಕೆಲಸ. ಮುಲ್ಕ ಮಾಡೋ ಕೆಲಸ? ಎಂತ ಮಾತಾಡ್ತೆ ಮಗ ನೀನು? ಹೌದಣ್ಣ, ರಾತ್ರಿ ಮೇಲೆ ಬೆಳಿಗ್ಗೆಲ್ಲ ಅವ್ರ ಪಡಿಗೆ ಅವ್ರು ಫ್ರೀಯಾಗಿ ಇರ್ಲಕ್ಕ. ಹಂಗೆ ಬೆಳಗ್ಗೆ ರಾತ್ರಿ ಪೂರ ಕೆಲಸ ಅಲ್ಲ, ರಾತ್ರಿ ಮೇಲೆ ಒಂದು ಉಂಡ್ಕಂಡೆಲ್ಲ ಮಲ್ಕಂತಾರಲ್ಲ, ಅಷ್ಟೊತ್ತಿಗೆ ಕೆಲಸ ಶುರು ಆಪತ್ ಕಾಣೋರದ್ದು. ಹೌದಾ? ಎಂತ ಮಾಡ್ತಾ ಮಲ್ಕೊಂಡು ಎಂತ ಮಾಡೋದು ಅವನು? ಎಂಥದ್ದು ಮೆಸೇಜ್ ಮಾಡೋ ಕೆಲಸ ಇರ್ಕ, ಎಂತ ಟೈಪ್ ಮಾಡ್ತಾ ಇರ್ತಾರಪ್ಪ. ಆಚಿಂದ ಸಹ ಟಣ್ ಅಂತ ಬರ್ತಿರುತ್ತೆ. ಅದು ಎಂಥ ಕೆಲಸ ಏನಂತ ನಂಗೆ ಸ್ವಸತ್ರ ಅರ್ಥ ಆಗಿಲ್ಲ ಅಣ್ಣ. ಬೆಳಗ್ಗವರೆಗೂ ಮಾಡ್ತಾರೆ ಕೆಲವು ದಿವಸ, ಕೆಲವು ಸತಿ ಒಂದು 3 ಗಂಟೆ 4 ಗಂಟೆವರೆಗೆ ಇರುತ್ತೆ ಕೆಲಸ. ನಂಗೆ ಫಸ್ಟ್ ಗೊತ್ತಿರಲ್ಲ, ಮೊನ್ನೆ 1-2 ದಿನ ಎಚ್ಚರ ಇದ್ದೀನ, ಅಷ್ಟೊತ್ತಿಗೆ ಗೊತ್ತಾಯ್ತು. ನನಗೆ ಹೇಳಲಿಲ್ಲಪ್ಪ, ಸೀಕ್ರೆಟ್ ಯಾರಿಗೆ ಹೇಳೋಕ್ಕಾಗಂದಿರ. ನಾನು ಒತ್ತಾಯ ಮಾಡಿ ಕೇಂಡ ನನಗೆ ಬಾಯಿ ಬಿಟ್ರು ಅನ್ಕಂಡ. ಲಾಯ್ಕಿತ್ತಂಬ್ರ ಅಡ್ಡಿಲ್ಲಂಬ್ರ, ಪ್ಯಾಕೇಜ್ ಎಲ್ಲ ಅಡ್ಡಿಲ್ಲಂಬ್ರ. ನಾನು ಸ್ವಲ್ಪ ದಿವಸ ಬಿಟ್ಟು ಕಲ್ಸ್ಕೊಂಡ್ಕಂಬಂಗಿತ್ತು ನಂಗೂ. ಭಾಳ ಆಶ್ಚರ್ಯ ಆಯ್ತು ಮರಿತಿ. ಅದು ಯಾವ ಥರ ಕೆಲಸ? ರಾತ್ರಿ ಎಲ್ಲ ಮಲ್ಕ ಮಾಡೋದು ಮರಿತಿ. ಎಂತಕ್ಕೋ ಮಗ ಒಂಚೂರು ಜೋಪಾನ. ಎಂಥ ಜೋಪಾನಣ್ಣ, ಮನೇಲಿ ಇರ್ತಾರೆ ಅವ್ರನ್ನ ಎಂಥ ಜೋಪಾನ ಮಾಡೋದು. ಎಲ್ಲ ಹೊರಗೆ ಹೋಗಿ ಕೆಲಸ ಮಾಡ್ತಿರೋದು ಇತ್ತಂದ್ರೆ ಜೋಪಾನ ಮಾಡ್ಲಿಕ್ಕೆ. ಎಂಥ ಜೋಪಾನ ಮಾಡೋದಿತ್ತು? ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೇದಲ್ದ ನಮಗೆ. ದುಡ್ಡೆಲ್ಲ ಹಾಳು ಮಾಡ್ತಾರೆ ನಿಂಗೆ ಡೌಟಾ? ದುಡ್ಡಿಂದೆಲ್ಲ ಅಲ್ಲ, ಎಂಥದ್ದು ಮರೀತಿ. ನನಗೆ ಅಂತ ಅನ್ಕ ನಂಗೂ ಸ್ವಸತ್ರ ಗೊತ್ತಿಲ್ಲ. ಡೀಟೇಲಾಗಿ ನೀನೆಂತ ಹೇಳಲಿಲ್ಲಲ್ಲ. ಒಂದ್ಸತಿ ಮನೆ ಬಂದಾರ ಎಂತ ಏನು ಹೇಳ, ಅವನ್ನ ಕರ್ಕಬಾ. ದೇವ್ರೆ, ನಿಂಗೆ ಇಷ್ಟು ತನಕ ಎಂತ ಹೇಳ್ದಣ್ಣ? ಅವ್ರಿಗೆ ಗೊತ್ತಕ್ಕಾಗ ನಾನು ಹಿಂಗೆ ಹೇಳಿದ್ದು, ಯಾರಿಗೂ ಹೇಳೋಕ್ಕಾಗ ಅಂತ ಹೇಳಿ ಭಾಷೆ ತಗೊಂಡಿರಣ್ಣ. ಹಂಗೆ ಹೇಳ್ದೆ ಈಗ? ಹೇಳಲ್ಲ, ನೀನು ನನ್ನ ಅಣ್ಣ ಅನ್ಕ ಹೇಳಿದ್ದು, ಯಾರಿಗೂ ಹೇಳ್ಬೇಡ ನೀನು. ಮತ್ತು ನನಗೂ ಎಂತಂದರೆ ಸ್ವಲ್ಪ ಹೀಗೆಲ್ಲ ದುಡ್ಡಾಯ್ತು ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಎಲ್ಲರೂ ಬಾಡಿಗೆ ಮನೆ ಕಾಣೋಣ. ಸ್ವಲ್ಪ ದಿನ ಐಕಂದು ನಾವು ಕಡೆಗೆ ಮನೆ ಕಟ್ಸ್ಕೊಂಬ ಲೋನ್ಗೇನು ಮಾಡಿ. ಶಾಲೆಗೆ ಒಂಚೂರು ದೂರ ರೊಡ್ಡಿಲ್ಲ, ಒಂದು ಗಾಡಿ ತಗೊಂಬಂತ ಅನ್ಕೊಂಡಿದೆ. ಹಾಂ ಆಯ್ಲಿ ಎಲ್ಲ ತಗೊಂಬಂತೆ. ಮನಿ ಏನು ಕಾಮ್ಕೇನು ಹೆಚ್ಚು ಹೊತ್ತಿಲ್ಲ. ಎಷ್ಟು ಟೈಮ್ ಆಯ್ತು ಈಗ ಅವ್ನು ಕೆಲಸ ಮಾಡೋ ಶುರು ಮಾಡಿ? ಒಂದು 6 ತಿಂಗಳು ಆಯ್ತೇನಪ್ಪ. ಹಾಂ ಆಯ್ಲಿ, ಹಂಗಾರೆ ಸುಮಾರು ದುಡ್ಡು ಆಯ್ಪು. ಆಯ್ತು, ಎಂಥ ಕೆಲಸ ಏನಂತ ಪುರ್ಸೊತ್ತಿದ್ದಗಳು ಕೇಂಡಿಟ್ಕೊ. ಮನೇಲೆ ಮಾಡೋದು ಅಂದ್ರೆ ಒಳ್ಳೇದಲ್ಲ ಮರೀತಿ. ಥೋ ಈಗ ಒಪ್ಪಿಡಿದ ನಾಯಿ ಮತ್ತೆ ಕೂಗೋಕೆ ಶುರು ಮಾಡ್ತೆ. ಅಣ್ಣ ನಾ ಫೋನ್ ಇಡ್ತೇಕ, ಮತ್ತೆ ಮಾಡ್ತೆ. ಮತ್ತೆ ಹೇಳಲ್ಲ, ಹೊತ್ತಿಗೆ ಮಾತ್ರ ಹೇಳ್ಬೇಡ, ಯಾವ ಕಾರಣಕ್ಕೂ ಯಾರಿಗೂ ಹೇಳೋಕ್ಕಾಗೈತ್ಕ. ಅಮ್ಮನ ಹತ್ರನೂ ಹೇಳ್ಬೇಡ ಈಗ ಸದ್ಯಕ್ಕೆ, ಎಲ್ಲೂ ಗೊತ್ತಪ್ಪದ ಬೇಡ ವಿಷಯ. ಹಾಂ ಆಯ್ತಾಯ್ತು, ಓಕೆ. ಬಾಯ್.